ಹಗಲಿನಲ್ಲಿ ಸ್ವರ್ಗದಂತಿರುವ ಈ ನೆಲ ರಾತ್ರಿ ಆಗುತ್ತಿದ್ದಂತೆ ಭಯದ ಸಾಮ್ರಾಜ್ಯವಾಗುತ್ತಿತ್ತು. ದಟ್ಟ ಕಾಡುಗಳ ಮಧ್ಯೆ ಅಡಗಿದ್ದ ರಕ್ತ ಸಿಕ್ತ ರಹಸ್ಯಗಳು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮ ಚಂದನ ಸಾಗಾಣಿಕೆ, ಸಾವಿರಾರು ಕಾಡು ಪ್ರಾಣಿಗಳ ನಿರ್ದಯ ಬೇಟೆ, ಗಡಿ ಭಾಗದಲ್ಲಿ ಬೆಳೆದ ಗಾಂಜಾ ತೋಟಗಳು. ಕರ್ನಾಟಕದ ದಕ್ಷಿಣ ತುದಿಯಲ್ಲಿ ಇರುವ ಈ ನಗರ ಹೊರಗೆ ನೋಡಿದರೆ ಹಸಿರು ಕಾಡುಗಳು, ಬೆಟ್ಟಗಳು ಮತ್ತು ಭಕ್ತಿಯ ನೆಲ. ಆದರೆ ಇದೇ ನೆಲದ ಕಾಡಿನಲ್ಲಿ ಒಂದು ಕಾಲದಲ್ಲಿ ದೇಶದ ಅತ್ಯಂತ ಕುಖ್ಯಾತ ದರೋಡೆಕೋರ ವೀರಪ್ಪನ್ ತನ್ನ ಸಾಮ್ರಾಜ್ಯವನ್ನೇ ಕಟ್ಟಿದ್ದ. ಅಷ್ಟೇ ಅಲ್ಲ, ಈ ಜಿಲ್ಲೆಯ ಕೆಲವು ಗ್ರಾಮಗಳಲ್ಲಿ ಇಂದಿಗೂ ಕೇಳಿ ಬರುತ್ತದೆ ಮಾಟ ಮಂತ್ರಗಳ ಘೋಷಣೆ, ವಿಚಿತ್ರ ಆಚರಣೆಗಳು, ಭಯಾನಕ ಮೂಢನಂಬಿಕೆಗಳು. ಈ ಪ್ರದೇಶವನ್ನ ಇನ್ನಷ್ಟು ನಿಗೂಢ ಮತ್ತು ರಹಸ್ಯವನ್ನಾಗಿ ಮಾಡುತ್ತದೆ. ಹೌದು, ಇದು ಪ್ರವಾಸಿಗರ ಸ್ವರ್ಗವಾದರೂ ಇದರ ಕಾಡುಗಳಲ್ಲಿ ಅಡಗಿರುವ ಆ ಕರಾಳ ಇತಿಹಾಸ ಇನ್ನು ಹಲವರಿಗೆ ಗೊತ್ತೇ ಇಲ್ಲ. ಅದುವೇ ಕರ್ನಾಟಕದ ದಕ್ಷಿಣ ತುದಿ ಚಾಮರಾಜನಗರ. ಒಂದು ಕಡೆ ಮೈ ನಡಗಿಸುವ ದಟ್ಟ ಕಾಡುಗಳ ಮೌನ, ಇನ್ನೊಂದು ಕಡೆ ಇತಿಹಾಸ ಪುಟದಲ್ಲಿ ಅಡಗಿರುವ ರಕ್ತ ಸಿಕ್ತ ವೀರಗಾಥೆಗಳು. ಮೂರು ರಾಜ್ಯಗಳ ಗಡಿಯಲ್ಲಿ ನಿಂತು ಕಣ್ಣಿಗೆ ನಿಗೂಢವಾಗಿ ಕಾಣುವ ಈ ಭೂಮಿ ಕೇವಲ ಒಂದು ನಕ್ಷೆ ಅಲ್ಲ, ಇದು ಕಾಡುಗಳ ವೀರಪ್ಪನ ಅಡಗಿ ಕುಳಿತಿದ್ದ, ಬೇಟೆಯಾಡುತ್ತಿದ್ದ ಒಂದು ರಣರಂಗ. ಬಂಡೀಪುರದ ಹುಲಿಯ ಗರ್ಜನೆ ಮತ್ತು ಮಲೆ ಮಹದೇಶ್ವರ ಪವಾಡಗಳ ನಡುವೆ ಹುದುಗಿರುವ ಆ ವಿಚಿತ್ರ ಸತ್ಯ ಏನು ಗೊತ್ತಾ? ಹೌದು ಸ್ನೇಹಿತರೆ, ಒಂದು ಕಾಲದಲ್ಲಿ ಶ್ರೀ ಹರಿಕುಟಾರ ಎಂದು ಕರೆಯಲ್ಪಡುತ್ತಿದ್ದ ಈ ಭೂಮಿ ಮೈಸೂರಿನ ಒಡೆಯರ್ ವಂಶದ ರಾಜ 9ನೇ ಚಾಮರಾಜ ಒಡೆಯರ್ ಅವರ ಜನ್ಮಸ್ಥಳ. ಅವರ ನೆನಪಿಗಾಗಿ ಇದು ಮುಂದೆ ಚಾಮರಾಜನಗರವಾಗಿತ್ತು. ಆದರೆ ಇಲ್ಲಿನ ಭವ್ಯವಾದ ಚಾಮರಾಜೇಶ್ವರ ಸ್ವಾಮಿ ದೇವಾಲಯದ ಕಲ್ಲುಗಳು ಕೇವಲ ಭಕ್ತಿಯನ್ನಷ್ಟೇ ಅಲ್ಲ, ರಾಜವಂಶದ ರಹಸ್ಯವನ್ನ ಇಂದಿಗೂ ಪಿಸಿಗೊಡಿಸುತ್ತವೆ. ಮೈಸೂರಿನ ಪ್ರಖ್ಯಾತ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಜನ್ಮದಾತ ತಂದೆಯಾದಂತಹ 9ನೇ ಚಾಮರಾಜ ಒಡೆಯರ್ ಅವರ ನೆನಪಿಗಾಗಿ 1886ರಲ್ಲಿ ಶ್ರೀ ಚಾಮರಾಜೇಶ್ವರ ಸ್ವಾಮಿ ಅಂದ್ರೆ ಶಿವನ ದೇವಾಲಯ ನಿರ್ಮಾಣವನ್ನ ಆರಂಭಿಸುತ್ತಾರೆ. ಕೇವಲ 2 ವರ್ಷಗಳಲ್ಲಿ ಅಂದ್ರೆ 1828ರ ಹೊತ್ತಿಗೆ ಈ ಬೃಹತ್ ಆಲಯ ಸಿದ್ಧವಾಗಿತ್ತು. ತಂದೆಯ ಮೇಲಿನ ಗೌರವಾರ್ಥವಾಗಿ ಈ ಇಡೀ ಊರಿಗೆ ಚಾಮರಾಜನಗರ ಎಂದು ಕೂಡ ನಾಮಕರಣ ಮಾಡಲಾಗಿತ್ತು. ಸ್ವಾತಂತ್ರ್ಯದ ನಂತರ ದೀರ್ಘಕಾಲದವರೆಗೆ ಇದು ಮೈಸೂರು ಜಿಲ್ಲೆಯ ಒಂದು ಭಾಗವಾಗಿತ್ತು. ಆದರೆ ಆಡಳಿತಾತ್ಮಕ ಅನುಕೂಲ ಮತ್ತು ಈ ಹಿಂದುಳಿದ ಗಡಿ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ 1997 ಆಗಸ್ಟ್ 15ರಂದು ಚಾಮರಾಜನಗರವನ್ನ ಮೈಸೂರಿನಿಂದ ಬೇರ್ಪಡಿಸಿ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆ ಕೂಡ ಮಾಡಲಾಗಿತ್ತು. ಚಾಮರಾಜೇಶ್ವರ ಸ್ವಾಮಿ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಿಸಲಾಗಿರುವ ಲಿಂಗವು ಸಾಮಾನ್ಯವಾಗಿದ್ದಲ್ಲ. ಇದನ್ನ ನಂಜನಗೂಡಿನ ಪ್ರಸಿದ್ಧ ಶ್ರೀಕಂಠೇಶ್ವರ ಅಂದ್ರೆ ನಂಜುಂಡೇಶ್ವರ ದೇವಾಲಯದ ಗರ್ಭಗುಡಿಯ ಲಿಂಗದ ಮಾದರಿಯಲ್ಲಿ ಇದನ್ನು ಕೆತ್ತಲಾಗಿತ್ತು. ರಾಜವಂಶದ ಆರಾಧ್ಯ ದೈವದ ಶಕ್ತಿಯನ್ನ ತಮ್ಮ ತಂದೆಯ ಜನ್ಮಸ್ಥಳದಲ್ಲೂ ನೆಲೆಗೊಳಿಸಬೇಕೆಂಬ ಮಹಾರಾಜರ ರಹಸ್ಯ ಸಂಕಲ್ಪ ಇದರ ಹಿಂದಿತ್ತು. ಚಾಮರಾಜನಗರ ದಟ್ಟ ಅರಣ್ಯಗಳು ಕೇವಲ ಪ್ರಕೃತಿಯ ಸೌಂದರ್ಯವಲ್ಲ, ಇದು ದಶಕಗಳ ಕಾಲ ಇಡೀ ದೇಶವನ್ನೇ ನಡಗಿಸಿದ ಕಾಡುಗಳ ವೀರಪ್ಪನ ಭದ್ರಕೋಟೆಯಾಗಿತ್ತು. 100ಕ್ಕೂ ಹೆಚ್ಚು ಪೊಲೀಸರ ರಕ್ತ ಹೀರಿದ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಶ್ರೀಗಂಧ ಮತ್ತು ಆನೆ ದಂತಗಳ ಲೂಟಿಗೈದ ಈ ನರಹಂತಕನ ಹೆಜ್ಜೆ ಗುರುತುಗಳು ಇಂದಿಗೂ ಈ ಮಣ್ಣಿನಲ್ಲಿ ಹೂತು ಹೋಗಿವೆ. ಮಲೆ ಮಹದೇಶ್ವರ ಬೆಟ್ಟ, ಗೋಪಿನಾಥಂ, ಪಾಲಾರ್ ಮತ್ತು ಸತ್ಯಮಂಗಲದ ಸುಮಾರು 6000 ಚದುರ ಕಿಲೋಮೀಟರ್ ವಿಸ್ತೀರ್ಣದ ದುರ್ಗಮ ಅರಣ್ಯವೇ ಆತನ ರಕ್ಷಣಾ ಕವಚವಾಗಿತ್ತು. ಸ್ಪೆಷಲ್ ಟಾಸ್ಕ್ ಫೋರ್ಸ್ STF ಮತ್ತು ವೀರಪ್ಪನ್ ನಡುವಿನ ಆ ಮುಖಾಮುಖಿ ಗುಂಡಿನ ಚಕಮಕಿಗಳ ಕತೆ ಕೇಳಿದರೆ ಇಂದಿಗೂ ಮೈಯೆಲ್ಲ ರೋಮಗಳು ರೋಮಾಂಚನಗೊಳ್ಳುತ್ತವೆ. 1993 ಏಪ್ರಿಲ್ 9ರಂದು ಚಾಮರಾಜನಗರದ ಗಡಿ ಭಾಗದ ಪಾಲಾರ್ ಎಂಬಲ್ಲಿ ವೀರಪ್ಪನ್ ನಡೆಸಿದ ಲ್ಯಾಂಡ್ ಮೈನ್ ಬ್ಲಾಸ್ಟ್ ಭಾರತೀಯ ಪೊಲೀಸ್ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕೆ. ತಮಿಳುನಾಡು ಪೊಲೀಸರಿದ್ದ ವಾಹನವನ್ನ ಗುರಿಯಾಗಿಸಿ ನಡೆಸಿದ್ದ ಈ ಮೈ ನಡಗಿಸುವ ಬಾಂಬ್ ಸ್ಫೋಟದಲ್ಲಿ IPS ಅಧಿಕಾರಿ ಕೆ ಗೋಪಾಲಕೃಷ್ಣನ್ ತೀವ್ರವಾಗಿ ಗಾಯಗೊಂಡು 22 ಜನ ಪೊಲೀಸರು ಹಾಗೂ ಅರಣ್ಯ ಸಿಬ್ಬಂದಿ ಸ್ಥಳದಲ್ಲೇ ವೀರ ಮರಣವನ್ನ ಅಪ್ಪಿದ್ದರು. ಚಾಮರಾಜನಗರ ಬರೀ ಕಾಡಲ್ಲ ಸ್ನೇಹಿತರೆ, ಇದು ಸಂಸ್ಕೃತಿಯ ನೆಲೆಬೀಡು. ಮಲೆ ಮಹದೇಶ್ವರ ಬೆಟ್ಟದ ಕಂಸಾಳೆ ನೃತ್ಯ, ಗೋರವರ ಕುಣಿತ ಮತ್ತು ರಾಚಪ್ಪಾಜಿ, ಸಿದ್ದಪ್ಪಾಜಿ ಜನಪದ ಕಾವ್ಯಗಳು ಇಲ್ಲಿನ ಜನರಲ್ಲಿ ಈಗಲೂ ಕೂಡ ಜೀವಂತವಾಗಿದೆ. ಅಷ್ಟೇ ಅಲ್ಲ, ಶತಮಾನಗಳಿಂದ ಕಾಡಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಸೋಲಿಗ ಬುಡಕಟ್ಟು ಜನಾಂಗದ ಜೀವನ ಶೈಲಿ, ಕಾಡಿನ ಗಿಡಮೂಲಿಕೆಗಳ ರಹಸ್ಯ ಈ ಜಿಲ್ಲೆಗೆ ಮತ್ತೊಂದು ವಿಚಿನ್ನ ಆಯಾಮವನ್ನ ನೀಡಿದೆ. ಚಾಮರಾಜನಗರ ಮತ್ತು ಅದರ ಸುತ್ತಮುತ್ತಲಿನ
ಅತ್ಯಂತ ಪ್ರಸಿದ್ಧ ಹಾಗೂ ಐತಿಹಾಸಿಕ ಸ್ಥಳಗಳು ಈಗಲೂ ಕೂಡ ಪ್ರವಾಸಿಗರನ್ನ ತನ್ನೆತ್ತ ಕೈ ಮಾಡಿ ಕರೆಯುತ್ತದೆ. ಅದರಲ್ಲಿ ಮುಖ್ಯವಾಗಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ನಗರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಈ ಬೆಟ್ಟವು ಕಡಲ ಮಟ್ಟಕ್ಕಿಂತ 1454 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ವರ್ಷದ ಬಹುಪಾಲು ಸಮಯ ದಟ್ಟವಾದ ಮಂಜು ಅಂದ್ರೆ ಹಿಮ ಮುಸುಕಿರುವುದರಿಂದ ಇದಕ್ಕೆ ಹಿಮವದ್ ಎಂಬ ಹೆಸರು ಬಂದಿದೆ. ಬೆಟ್ಟದ ತುದಿಯಲ್ಲಿ 14ನೇ ಶತಮಾನದ ಭವ್ಯ ಶ್ರೀ ಸಂತಾನ ಗೋಪಾಲಸ್ವಾಮಿ ದೇವಾಲಯವಿದೆ. ಇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಗೆ ಬರುವುದರಿಂದ ಇಲ್ಲಿ ನೈಸರ್ಗಿಕವಾಗಿ ಆನೆಗಳ ಹಿಂಡನ್ನ ನೀವು ಕಾಣಬಹುದು. ಎರಡನೆಯದು ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಾಲಯ. ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಮತ್ತು ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಎಂಎಂ ಹಿಲ್ಸ್ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿದೆ. ದಟ್ಟವಾದ ಅರಣ್ಯ ಮತ್ತು 77 ಬೆಟ್ಟಗಳ ಸಾಲಿನ ನಡುವೆ ನೆಲೆಸಿರುವ ಈ ಕ್ಷೇತ್ರದಲ್ಲಿ ಮಹದೇಶ್ವರ ಸ್ವಾಮಿ ಅಂದ್ರೆ ಶಿವನ ಅವತಾರ ಲಿಂಗ ರೂಪವಾಗಿ ನೀವು ಕಾಣಬಹುದಾಗಿದೆ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು. ಹೌದು, ಕಾವೇರಿ ನದಿಯಿಂದ ಸೃಷ್ಟಿಯಾಗಿರುವ ಅವಳಿ ಜಲಪಾತಗಳಾದ ಗಗನಚುಕ್ಕಿ ಮತ್ತು ಭರಚುಕ್ಕಿ ಪ್ರಕೃತಿ ಪ್ರೇಮಿಗಳ ನೆಚ್ಚಿನ ತಾಣವಾಗಿದೆ. ಚಾಮರಾಜನಗರ ಜಿಲ್ಲೆಯ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಶಿವನ ಸಮುದ್ರ ಬಳಿ ಈ ಜಲಪಾತಗಳಿವೆ. ಮಳೆಗಾಲದಲ್ಲಿ ಕಾವೇರಿ ನದಿ ತುಂಬಿ ಹರಿಯುವಾಗ ಈ ಜಲಪಾತಗಳು ಧುಮುಕುವ ದೃಶ್ಯ ಕಣ್ಣಿಗೆ ಹಬ್ಬವನ್ನ ಕೊಡುತ್ತದೆ. ಬಿಳಿಗಿರಿ ರಂಗನ ಬೆಟ್ಟ ಅಂದ್ರೆ ಬಿಆರ್ ಹಿಲ್ಸ್. ಹೌದು, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಸಂಧಿಸುವ ವಿಶಿಷ್ಟ ಪರಿಸರ ವಲಯದಲ್ಲಿರುವ ಬಿಆರ್ ಹಿಲ್ಸ್ ಚಾಮರಾಜನಗರದ ಪ್ರಮುಖ ಆಕರ್ಷಣೆಯಾಗಿದೆ. ಬೆಟ್ಟದ ತುದಿಯಲ್ಲಿ ಬಿಳಿಗಿರಿ ರಂಗನಾಥನ ಸ್ವಾಮಿಯ ಅಂದ್ರೆ ವಿಷ್ಣುವಿನ ಸುಂದರ ದೇವಾಲಯವಿದೆ. ಈ ಪ್ರದೇಶವು ವನ್ಯಜೀವಿ ಧಾಮವಾದ ಬಿಆರ್ಟಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಡಿಯಲ್ಲಿ ಹುಲಿಗಳು, ಆನೆಗಳು ಹಾಗೂ ಅಪರೂಪದ ಸಸ್ಯರಾಶಿಗಳಿಗೆ ನೆಲೆಯಾಗಿದೆ. ಇಲ್ಲಿನ ಮೂಲ ನಿವಾಸಿಗಳಾದ ಸೋಲಿಗ ಬುಡಕಟ್ಟು ಜನಾಂಗದ ಸಂಸ್ಕೃತಿಯು ಇಲ್ಲಿನ ವಿಶೇಷತೆ. ನಾಗವಲ್ಲಿ ಗುಡ್ಡ. ನಗರಕ್ಕೆ ಸಮೀಪವಾಗಿರುವ ನಾಗವಲ್ಲಿ ಗುಡ್ಡವು ಚಾರಣ ಅಂದ್ರೆ ಟ್ರೆಕ್ಕಿಂಗ್ ಮಾಡಲು ಇಷ್ಟಪಡುವವರಿಗೆ ಮತ್ತು ಪ್ರಕೃತಿ ವೀಕ್ಷಣೆಗೆ ಉತ್ತಮವಾದ ಸ್ಥಳವಾಗಿದೆ. ಗುಡ್ಡದ ಮೇಲಿಂದ ಚಾಮರಾಜನಗರ ಸುತ್ತಲಿನ ಹಸಿರು ಭೂಪ್ರದೇಶ ಸುಂದರ ನೋಟ ನೀವು ನೋಡಬಹುದು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಹೌದು, ಇಲ್ಲಿಗೆ ಕಾಲಿಟ್ಟರೆ ಸಾಕು ಜಿಂಕೆಗಳ ಹಿಂಡು, ಆನೆಗಳ ಗಾಂಭೀರ್ಯ ಮತ್ತು ಕಣ್ಣು ಮಿಟುಕಿಸಲೊಳಗೆ ಮಾಯವಾಗುವ ಚಿರತೆ ಹುಲಿಗಳ ದರ್ಶನವನ್ನ ನೀವು ಪಡೆಯಬಹುದಾಗಿದೆ. ಚಾಮರಾಜನಗರ ಜಿಲ್ಲೆ ಮತ್ತು ಇಡೀ ದೇಶಕ್ಕೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡುವ ಹಲವಾರು ಪ್ರಸಿದ್ಧ ವ್ಯಕ್ತಿಗಳು ಕೂಡ ನಮ್ಮ ನಾಡಿಗೆ ಮತ್ತು ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್, ಕನ್ನಡ ಚಿತ್ರರಂಗದ ಧ್ರುವತಾರೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿರುವ ಗಾಜನೂರು ಎಂಬ ಗ್ರಾಮದಲ್ಲಿ. ಚಿತ್ರರಂಗಕ್ಕೆ ನೀಡಿರುವ ಅವರ ಕೊಡುಗೆ ಅಪಾರ. ಹೀಗಾಗಿ ಅವರನ್ನ ಚಾಮರಾಜನಗರ ಜಿಲ್ಲೆಯ ಹೆಮ್ಮೆಯ ಪುತ್ರ ಅಂತಾನೆ ಕರೆಯುತ್ತಾರೆ. ಆದರೆ ದುರದೃಷ್ಟ ಇದೇ ಒಂದು ಗ್ರಾಮದಿಂದ ಹಿಂದೆ ವೀರಪ್ಪನ್ ರಾಜ್ಕುಮಾರ್ ಅವರನ್ನ ಅಪಹರಣ ಕೂಡ ಮಾಡಿದ್ದು ನಿಮಗೆಲ್ಲ ಗೊತ್ತು. ಬಿ ರಾಚಯ್ಯ ಹಿರಿಯ ರಾಜಕಾರಣಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಹಿಂದೆ ಕೇಂದ್ರದ ಸಚಿವರಾಗಿ, ಕರ್ನಾಟಕ ಸರ್ಕಾರದ ವಿವಿಧ ಪ್ರಮುಖ ಖಾತೆಗಳ ಮಂತ್ರಿಯಾಗಿ ಮತ್ತು ಹಿಮಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯದ ರಾಜ್ಯಪಾಲರಾಗಿಯೂ ಕೂಡ ಅತ್ಯುನ್ನತ ಸೇವೆಯನ್ನ ಸಲ್ಲಿಸಿದ್ದಾರೆ. ಕಂಸಾಳೆ ಮಹದೇವಪ್ಪ. ಮಲೈ ಮಹದೇಶ್ವರ ಪರಂಪರೆಯ ಅವಿಭಾಜ್ಯ ಅಂಗವಾದ ಕಂಸಾಳೆ ಕಲೆಯನ್ನ ಜಾಗತಿಕ ಮಟ್ಟಕ್ಕೆ ಕೀರ್ತಿ ಕೊಂಡೊಯ್ದ ಕೀರ್ತಿ ಮಹದೇವಯ್ಯ ಅವರಿಗೆ ಸಲ್ಲುತ್ತದೆ. ಎಸ್ ಮಹೇಂದ್ರ. ಹೌದು, ಇವರು ಕನ್ನಡ ಚಲನಚಿತ್ರರಂಗದ ನಟ ಮತ್ತು ನಿರ್ದೇಶಕ. ಕನ್ನಡ ಚಿತ್ರರಂಗದಲ್ಲಿ ಕೌಟುಂಬಿಕ ಮತ್ತು ಭಾವನಾತ್ಮಕ ಕಥಾಹಂದರದ ಚಿತ್ರಗಳನ್ನು ನೀಡುವ ಮೂಲಕ ಮನೆ ಮಾತಾಗಿರುವ ನಿರ್ದೇಶಕ ಎಸ್ ಮಹೇಂದ್ರ ಅವರು ಜನಿಸಿದ್ದು ಚಾಮರಾಜನಗರ ಜಿಲ್ಲೆಯ ಬಂಡಹಳ್ಳಿ ಎಂಬ ಗ್ರಾಮದಲ್ಲಿ. ಸ್ನೇಹಿತರೆ, ಇಷ್ಟೇ ಅಲ್ಲ, ಇನ್ನಷ್ಟು ಹಲವಾರು ಪ್ರಸಿದ್ಧ ವ್ಯಕ್ತಿಗಳು ಚಾಮರಾಜನಗರಿಗೆ ಹೆಮ್ಮೆಯನ್ನ ತಂದುಕೊಟ್ಟಿದ್ದಾರೆ. ಚಾಮರಾಜನಗರದ ಆಹಾರ ಶೈಲಿಯು ಮೈಸೂರು ಪ್ರಾಂತ್ಯದ ಸಾಂಪ್ರದಾಯಿಕ ರುಚಿ ಮತ್ತು ದಟ್ಟ ಅರಣ್ಯದ ಗಡಿಭಾಗದ ಬುಡಕಟ್ಟು ಜನಾಂಗದ ವಿಶಿಷ್ಟ ಆಹಾರ ಪದ್ಧತಿಯ ಅದ್ಭುತ ಸಮ್ಮಿಲನವಾಗಿದೆ. ಚಾಮರಾಜನಗರದ ಮನೆಗಳ ದೈನಂದಿನ ಮುಖ್ಯ ಆಹಾರ ರಾಗಿ ಮುದ್ದೆ. ಇಲ್ಲಿನ ಸೊಪ್ಪುಗಳು, ಕಾಳುಗಳನ್ನು ಬೆಳೆಸಿ ಮಾಡುವ ಬಸ್ಸಾರು, ಮೂಸೊಪ್ಪು ಮತ್ತು ಉಪ್ಪಿನ ಸಾರಿನೊಂದಿಗೆ ಮುದ್ದೆಯನ್ನು ಸೇವಿಸುವುದೇ ಒಂದು ಅದ್ಭುತ ಅನುಭವ ಅಂತ ಹೇಳಬಹುದು. ಇನ್ನು ಕೆಲವು ದಿನಗಳು, ಅದರಲ್ಲೂ ಭಾನುವಾರ ಬಂತೆಂದ್ರೆ ಇಲ್ಲಿನ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆಯ ಕಾಂಬಿನೇಷನ್ ಅತ್ಯಂತ ಜನಪ್ರಿಯ. ಹಳ್ಳಿ ಶೈಲಿಯ ಮಸಾಲೆ ಅರೆದು ಮಾಡುವ ಈ ಸಾರು ತುಂಬಾ ಖಾರ ಮತ್ತು ರುಚಿಕರವಾಗಿರುತ್ತದೆ. ಬಿಳಿಗಿರಿ ರಂಗನ ಬೆಟ್ಟದ ಬಿಆರ್ ಹಿಲ್ಸ್ ನ ಸೋಲಿಗ ಬುಡಕಟ್ಟು ಜನಾಂಗದ ಕರಗತ ಮಾಡಿಕೊಳ್ಳುವ ಶುದ್ಧ ಕಾಡಿನ ಜೇನುತುಪ್ಪ ಮತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಇಲ್ಲಿ ಸಿಗುವ ಅತ್ಯಂತ ನೈಸರ್ಗಿಕ ಆಹಾರ ಪದಾರ್ಥಗಳಾಗಿವೆ. ಚಾಮರಾಜನಗರ ಜಿಲ್ಲೆಯ ಅತ್ಯಂತ ಪ್ರಮುಖ ಐತಿಹಾಸಿಕ ಮತ್ತು ಪ್ರವಾಸಿ ಪ್ರಾಮುಖ್ಯತೆ ಹೊಂದಿರುವ ಪಟ್ಟಣಗಳು ಕೂಡ ಹಲವಾರಿವೆ. ಅವುಗಳಲ್ಲಿ ಮುಖ್ಯವಾಗಿ ಕೊಳ್ಳೇಗಾಲ. ಇದನ್ನ ರೇಷ್ಮೆ ನಗರಿ ಅಂತ ಕೂಡ ಕರೆಯುತ್ತಾರೆ. ಕೊಳ್ಳೇಗಾಲವು
ತನ್ನ ಅತ್ಯುತ್ತಮ ಗುಣಮಟ್ಟದ ಕೈಮಗ್ಗದ ರೇಷ್ಮೆ ಸೀರೆಗಳಿಗೆ ಇಡೀ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ. ಇದು ಜಿಲ್ಲೆಯ ದೊಡ್ಡ ವ್ಯಾಪಾರ ಕೇಂದ್ರವಾಗಿದ್ದು ಪ್ರಸಿದ್ಧ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ಪ್ರವಾಸಿಗರು ಮತ್ತು ಭಕ್ತರಿಗೆ ಪ್ರಮುಖ ಪ್ರವೇಶ ದ್ವಾರವಾಗಿದೆ. ಆದರೆ ಎಲ್ಲಕ್ಕಿಂತ ಇದು ಕುಖ್ಯಾತಿಯನ್ನ ಪಡೆದಿರುವುದು ಇಲ್ಲಿನ ಬ್ಲಾಕ್ ಮ್ಯಾಜಿಕ್ ಗಾಗಿ ಮತ್ತು ತಂತ್ರ ಮಂತ್ರಗಳಿಗಾಗಿ ಮತ್ತು ಮೂಢನಂಬಿಕೆಗಳಿಗಾಗಿ ಮತ್ತು ಇನ್ನು ಹಲವಾರು ಚಿತ್ರ ವಿಚಿತ್ರ ರೂಢಿಗಳಿಗಾಗಿ. ಗುಂಡ್ಲುಪೇಟೆ, ಹೌದು, ಕರ್ನಾಟಕದಿಂದ ತಮಿಳುನಾಡು ಅಂದ್ರೆ ಊಟಿ ಮತ್ತು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಈ ಪುಟ್ಟ ಪಟ್ಟಣವು ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿದೆ. ಮಳೆಗಾಲದ ನಂತರ ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಗುಂಡ್ಲುಪೇಟೆಯ ಸುತ್ತಮುತ್ತಲಿನ 100 ಎಕರೆ ಭೂಮಿಯಲ್ಲಿ ಸೂರ್ಯಕಾಂತಿ ಅಂದ್ರೆ ಸನ್ಫ್ಲವರ್ ಮತ್ತು ಚೆಂಡು ಹೂವಿನ ಬೇಸಾಯ ನಡೆಯುತ್ತದೆ. ಈ ಸಮಯದಲ್ಲಿ ಇಡೀ ಪ್ರದೇಶವು ಹಳದಿ ಕಾರ್ಪೆಟ್ ಹಾಸಿದಂತೆ ಕಾಣುತ್ತಾ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತದೆ. ಪ್ರಸಿದ್ಧ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಮತ್ತು ಬಂಡೀಪುರ ಅರಣ್ಯ ಇದರ ಹತ್ತಿರದಲ್ಲಿವೆ. ಹನೂರು ಇದು ಪ್ರಕೃತಿಯ ಸೌಂದರ್ಯ ಮತ್ತು ದಟ್ಟ ಅರಣ್ಯ ಪ್ರದೇಶದಿಂದ ಆವೃತವಾಗಿದೆ. ದಕ್ಷಿಣ ಭಾರತದ ಪ್ರಖ್ಯಾತ ಸ್ಥಳವಾದಂತಹ ಮಲೆ ಮಹದೇಶ್ವರ ಬೆಟ್ಟ ಈ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುತ್ತದೆ. ಕರಕುಶಲ ಕಲೆಗಳು ಮತ್ತು ವನ್ಯಜೀವಿ ಪ್ರವಾಸೋದ್ಯಮಕ್ಕೆ ಇದು ಉತ್ತಮ ನೆಲೆಯಾಗಿದೆ. ಅದರಂತೆ ಯಳಂದೂರು, ತೆರಕಣಾಂಬಿ ಅತ್ಯಂತ ಪ್ರಸಿದ್ಧಿ ಪಡೆದಂತಹ ಇಲ್ಲಿನ ಪಟ್ಟಣಗಳಾಗಿವೆ. ಅದರಲ್ಲೂ ತೆರಕಣಾಂಬಿಯಲ್ಲಿ ಇಲ್ಲಿರುವ ಪುರಾತನ ತ್ರಿಕೂಟಚಲ ಮತ್ತು ವೀರಭದ್ರಸ್ವಾಮಿ ದೇವಾಲಯಗಳು ಇಂದಿಗೂ ಇತಿಹಾಸ ಪ್ರೇಮಿಕರನ್ನ ಆಕರ್ಷಿಸುತ್ತವೆ. ಸ್ನೇಹಿತರೆ, ಚಾಮರಾಜನಗರ ಪಟ್ಟಣ ಇಡೀ ಜಿಲ್ಲೆಗೆ ಪ್ರಮುಖವಾದಂತಹ ಒಂದು ಪಟ್ಟಣವಾಗಿದೆ. ಇದು ಒಂದು ರೀತಿ ಚಾಮರಾಜನಗರ ಜಿಲ್ಲೆಯ ಹೃದಯ ಅಂತಾನೆ ಹೇಳಬಹುದು. ಇಲ್ಲಿಂದಲೇ ಅಂದ್ರೆ ಇಲ್ಲಿನ ಬಸ್ ಸ್ಟ್ಯಾಂಡಿನಿಂದಲೇ ಹಲವಾರು ಕಡೆ ಅಂದ್ರೆ ಚಾಮರಾಜನಗರದ ಇತರ ಪಟ್ಟಣಗಳಿಗೆ ಮತ್ತು ಊರುಗಳಿಗೆ ಮತ್ತು ಗ್ರಾಮಗಳಿಗೆ ಇಲ್ಲಿಂದಲೇ ಬಸ್ಸುಗಳ ಓಡಾಟ ನೀವು ನೋಡಬಹುದಾಗಿದೆ. ನೀವು ಯಾವುದೇ ಊರಿಗೆ ಹೋಗಬೇಕೆಂದ್ರೆ ಈ ಬಸ್ ಸ್ಟ್ಯಾಂಡ್ಗೆ ಬಂದರೆ ಸಾಕು, ನೀವು ಎಲ್ಲಿ ಬೇಕಾದರೂ ಹೋಗಬಹುದು ಮತ್ತು ಅಷ್ಟು ಅನುಕೂಲದ ಬಸ್ಸುಗಳನ್ನು ನೀವು ಇಲ್ಲಿ ಕಾಣಬಹುದು. ಹೀಗಾಗಿ ನಗರದ ಹೃದಯ ಭಾಗದಲ್ಲಿರುವ ಚಾಮರಾಜನಗರ ಬಸ್ ನಿಲ್ದಾಣ ಹಗಲಿನಲ್ಲಿ ಸಾವಿರಾರು ಪ್ರಯಾಣಿಕರಿಂದ ಜಿನುಗೂಡುತ್ತಿರುತ್ತದೆ. ಈ ಸ್ಥಳ ರಾತ್ರಿ ಹೊತ್ತಿಗೆ ಮತ್ತೊಂದು ಮುಖವನ್ನ ತೋರಿಸುತ್ತದೆ ಎಂಬ ಮಾತುಗಳು ಸ್ಥಳೀಯರಲ್ಲಿ ಕೇಳಿ ಬರುತ್ತಿವೆ. ಇಲ್ಲಿ ಮುಖ್ಯವಾಗಿ ಕಳ್ಳತನ, ಜೇಬುಗಳ್ಳರ ಸಂಚಾರ, ವೇಶ್ಯಾವಾಟಿಕೆ, ಅಕ್ರಮ ವ್ಯವಹಾರಗಳ ಬಗ್ಗೆ ಹರಿದಾಡುವ ವದಂತಿಗಳು ಮತ್ತು ಅನುಮಾನಾಸ್ಪದ ಚಟುವಟಿಕೆಗಳ ಕುರಿತು ಈ ಪ್ರದೇಶ ಇತ್ತೀಚೆಗೆ ಹಲವಾರು ನ್ಯೂಸ್ ಚಾನೆಲ್ಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಇಂತಹ ವ್ಯವಹಾರಗಳಿಗೆ ಕುಖ್ಯಾತಿಯನ್ನ ಪಡೆಯುತ್ತಾನೆ ಇದೆ. ಹೌದು ಸ್ನೇಹಿತರೆ, ಚಾಮರಾಜನಗರ ಅಂದರೆ ಕೇವಲ ಕರ್ನಾಟಕದ ಕೊನೆಯ ಗಡಿಯಲ್ಲ. ಇದು ಸಾಹಸ, ಇತಿಹಾಸ, ನಿಗೂಢತೆ ಮತ್ತು ಪ್ರಕೃತಿಯ ರೌದ್ರ ರಮಣೀಯ ಅದ್ಭುತ ಸಮ್ಮಿಲನ ಅಂತಾನೆ ಹೇಳಬಹುದು. ಇಲ್ಲಿನ ಪ್ರತಿ ಮರ, ಪ್ರತಿ ಬೆಟ್ಟ ಮತ್ತು ಪ್ರತಿ ಹಾದಿಯು ಒಂದೊಂದು ರೋಮಾಂಚನಕರ ಕಥೆಯನ್ನ ಹೇಳುತ್ತವೆ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕಂದ್ರೆ ಚಾಮರಾಜನಗರದ ಕಾಡುಗಳ ರಹಸ್ಯ ಎಂದು ಮುಗಿಯದ ಒಂದು ಪಯಣ ಅಂತಾನೆ ಹೇಳಬಹುದು. ನೀವೇನಾದರೂ ಚಾಮರಾಜನಗರ ಹಾಗೂ ಅದರ ಜಿಲ್ಲೆಯ ಇತರ ಭಾಗಗಳಿಗೆ ಹೋಗಿದ್ದರೆ ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಅನುಭವವನ್ನ ಹಾಗೂ ಇತ್ತೀಚೆಗೆ ಇದು ಯಾಕೆ ಅಷ್ಟೊಂದು ಕುಖ್ಯಾತಿಯನ್ನ ಪಡೆಯುತ್ತಿದೆ ಅನ್ನೋದನ್ನ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಚಾಮರಾಜನಗರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.